ಅಯೋಧ್ಯೆಯಲ್ಲಿ ಸುಮಾರು 1.5 ಕೋಟಿಗೆ ಸಂಬಂಧಪಟ್ಟ ಎಲ್ಲ ನಿರ್ಮಾಣ ಕೆಲಸಗಳು ನಡೆಯಲಿದ್ದು, ಅದಕ್ಕಾಗಿ ಸಾಮೂಹಿಕವಾಗಿ ನಿಧಿ ಸಮರ್ಪಣೆ ಅವಕಾಶ ಮಾಡಿಕೊಡಲಾಗಿದೆ. ನಿಧಿ ಸಮರ್ಪಣೆ ಮತ್ತು ಈ ಬಗ್ಗೆ ಮನೆ ಮನೆ ಪ್ರಚಾರದಲ್ಲಿ ತೊಡಗಿಕೊಳ್ಳುವ ಮೂಲಕ ಎಲ್ಲರೂ ಮುಕ್ತವಾಗಿ ಪಾಲ್ಗೊಳ್ಳಲು ಅವಕಾಶವಿದೆ ಅಂತ ಆರ್ಎಸ್ಎಸ್ ದಕ್ಷಿಣ ಮಧ್ಯ ಕ್ಷೇತ್ರ ಕಾರ್ಯಕಾರಿಣಿ ಸದಸ್ಯ ಡಾ ಕಲ್ಲಡ್ಕ ಪ್ರಭಾಕರ್ ಭಟ್ ತಿಳಿಸಿದರು. ಕಾಪು ಕೃತಿ ಎನ್ಕ್ಲೇವ್ ಕಟ್ಟಡದಲ್ಲಿ ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿ ಮಂದಿರ ನಿರ್ಮಾಣ ನಿಧಿ ಸಮರ್ಪಣಾ ಅಭಿಯಾನದ ಕಾಪು ತಾಲೂಕು ಕಾರ್ಯಾಲಯವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಜನವರಿ 15ರಿಂದ ನಿಧಿ ಸಮರ್ಪಣೆ ಆರಂಭಗೊಳ್ಳಲಿದ್ದು, ಫೆಬ್ರವರಿ 27ರವರೆಗೆ ನಡೆಯಲಿದೆ. ಜನವರಿ 17ರಂದು ಸಾಮೂಹಿಕವಾಗಿ ನಿಧಿ ಸಮರ್ಪಣೆಗೆ ಯೋಜಿಸಲಾಗಿದೆ. ಅದಕ್ಕಾಗಿ ಸಂಘ ಪರಿವಾರವೂ ಸೇರಿದಂತೆ ಎಲ್ಲ ಸಂಘ ಸಂಸ್ಥೆಗಳು ಜೊತೆ ಸೇರಿ ಸಾಮೂಹಿಕ ಅಭಿಯಾನ ನಡೆಸಲಿವೆ ಅಂತ ಹೇಳಿದರು. ಅಯೋಧ್ಯೆಯ ನಿಧಿ ಸಮರ್ಪಣಾ ಕಾರ್ಯಕ್ರಮ ದೃಷ್ಟಿಯಿಂದ ಕಾರ್ಯಕ್ರಮ ಇದೆ. ಅದರ ಮಧ್ಯದಲ್ಲಿ ಮಣಿ ಮೂಲೆ ಕಾಪು ಇಲ್ಲಿ ರಾಮನಿಗೆ ಅರ್ಚನೆ ಮಾಡುವಂಥ, ರಾಮನನ್ನು ಆರಾಧನೆ ಮಾಡುವಂಥ ಮತ್ತೊಂದು ಅವಕಾಶ ನಮಗೆ. ಪ್ರಭು ಶ್ರೀರಾಮಚಂದ್ರ ಯಾರು ಅಂತ ಕೇಳಿದರೆ, ಪ್ರಭು ಶ್ರೀರಾಮಚಂದ್ರ ಅವರು ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಜೀವನ ಮೌಲ್ಯಗಳ ಒಂದು ರೂಪ. ಪ್ರಭು ಶ್ರೀರಾಮಚಂದ್ರ ಜಗತ್ತಿಗೆ ಸಂಸ್ಕೃತಿ ಏನು ಅಂತ ಹೇಳಿಕೊಟ್ಟಿರೋದು ಪ್ರಭು ಶ್ರೀರಾಮಚಂದ್ರ. ಜಗತ್ತಿಗೆ ಒಂದು ಜೀವನ ದರ್ಶನ ಹೇಗಿರಬೇಕು ಅಂತ ಹೇಳಿಕೊಟ್ಟಿರುವಂಥದ್ದು ಪ್ರಭು ಶ್ರೀರಾಮಚಂದ್ರ. ಒಂದು ರಾಜ್ಯ ಹೇಗೆ ನಡೆಸಬೇಕು ಅದು ಪ್ರಭು ಶ್ರೀರಾಮಚಂದ್ರ. ಸಾವಿರ ವರ್ಷಗಳ ಇತಿಹಾಸ ಯಾವುದಂತ ಗೊತ್ತಿಲ್ಲ ನಮಗೆ. 10,000 ವರ್ಷಗಳ ಹಿಂದೆ ಅಂತ ಹೇಳ್ತಾರೆ. ವೈಜ್ಞಾನಿಕವಾಗಿ ಅಮೆರಿಕದವರು ಕಂಡು ಹುಡುಕಿದಾಗ ಅದು 17.5 ಲಕ್ಷ ವರ್ಷ ಅಂತ. ರಾಮ ಜನ್ಮಭೂಮಿ ನಿರ್ಮಾಣ ಸಂಬಂಧಿಯಾಗಿ ನಡೆದ ಕರಸೇವೆಯಲ್ಲಿ ಪಾಲ್ಗೊಂಡಿದ್ದ ಕಾಪು ಶಾಸಕ ಲಾಲಾಜಿ ಆರ್ ಮೆಂಡನ್, ಪಾಂಡುರಂಗ ಪ್ರಭು, ವಸಂತ ದೇವಾಡಿಗ, ಮಾಧವ ಸುವರ್ಣ, ರಮೇಶ್ ಪ್ರಭು ಮಟ್ಟಾರು, ವಾಸುದೇವ ಶಾನ್ಭೋಗ್ ಪಾಂಗಾಳ, ಸುಂದರ ಪ್ರಭು ಶಿರ್ವಾ, ದಿನೇಶ್ ಪಾಟ್ಕರ್ ಮಟ್ಟಾರು, ಕೃಷ್ಣಮೂರ್ತಿ ಪಾಟ್ಕರ್ ಬಂಟಕಲ್ಲು, ಶ್ರೀಪತಿ ಕಾಮತ್ ಶಿರ್ವಾ, ಸದಾನಂದ ದೇವಾಡಿಗ, ಉಚ್ಚಿಲ ಮೊದಲಾದವರನ್ನ ಸನ್ಮಾನಿಸಲಾಯಿತು. ವಿಶ್ವ ಹಿಂದೂ ಪರಿಷತ್ ಉಡುಪಿ ಜಿಲ್ಲಾಧ್ಯಕ್ಷ ವಿಷ್ಣುಮೂರ್ತಿ ಆಚಾರ್ಯ, ರಾಷ್ಟ್ರ ಸೇವಿಕಾ ಸಮಿತಿಯ ವಿಭಾಗ ಭೌತಿಕ ಪ್ರಮುಖ್ ರಾಜಲಕ್ಷ್ಮಿ ಸತೀಶ್, ವಿಭಾಗ ಸಹ ಪ್ರಚಾರ ಪ್ರಮುಖ ಸುರೇಶ್ ಹೆಜಮಾಡಿ ಉಪಸ್ಥಿತರಿದ್ದರು.